ಪಡುಬಿಗುಡಿಯನ ನಾಡಿನಲ್ಲಿ ನಾರಿ ಮಣಿಯರತೆ ಪ್ರಾಬಲ್ಯ ಸಾಧಿಸಿದ್ದಾರೆ. ಕೃಷ್ಣನಗರಿ ಸದ್ಯ ಪ್ರಮಿಳ ಮಣಿಯರತೆ ಸಾಮ್ರಾಜ್ಯವಾಗಿದೆ. ಜಿಲ್ಲೆಯ ಉನ್ನತ ಹುದ್ದೆಗಳ ಕುರ್ಚಿಯಲ್ಲಿ ಮಹಿಳಾ ಮಣಿಯರೇ ಕಾಣಿಸಿಕೊಳ್ಳುತ್ತಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಯಾವೆಲ್ಲ ಹುದ್ದೆಯಲ್ಲಿದ್ದಾರೆ ಅಂತ ಕೇಳ್ತಾ ಇದ್ದೀರಾ? ಹಾಗಾದ್ರೆ ಈ ರಿಪೋರ್ಟ್ ನೋಡಿ. ಉಡುಪಿ ಜಿಲ್ಲೆಯನ್ನ ದೇವಾಲಯಗಳ ನಗರಿ ಅಂತಾನೆ ಕರೀತಾರೆ. ಇಲ್ಲಿರುವ ಕೃಷ್ಣ ದೇವಾಲಯ ಬಲು ಪ್ರಸಿದ್ಧವಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಹೆಣ್ಮಕ್ಕಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಪೊಡವಿಗೊಡೆಯನ ನಾಡಿನಲ್ಲಿ ಮಹಿಳಾ ಮಣಿಯರದೇ ಸಾಮ್ರಾಜ್ಯವಾಗಿದೆ. ಸದ್ಯ ಕೃಷ್ಣನ ನಾಡಿನಲ್ಲಿ ಎಲ್ಲ ಆಯಕಟ್ಟಿನ ಎಲ್ಲ ಮುಖ್ಯ ಹುದ್ದೆಗಳಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಆಗಿದ್ದಾರೆ. ಇದು ಸಂಪೂರ್ಣ ಮಹಿಳೆಯರ ಜಿಲ್ಲೆ ಎಂದೇ ರಾರಾಜಿಸಿದೆ. ತಾಲೂಕು ಪಂಚಾಯತ್ ಸಿಇಒನಿಂದ ಹಿಡಿದು ಸಂಸದೆಯವರೆಗೂ ಮಹಿಳೆಯರದೇ ಪಾರುಪತ್ಯ ಸಾಧಿಸಿದ್ದು ಉಡುಪಿ ಜಿಲ್ಲೆಯ ವಿಶೇಷ. ಆಡಳಿತ ಅಂದಮೇಲೆ ಮಹಿಳೆಯರಾಗಲಿ ಪುರುಷರಾಗಲಿ ಎಲ್ಲ ಒಂದೇನೆ, ಅದರಲ್ಲೇನು ಭೇದ ಭಾವ ಇರೋದಿಲ್ಲ. ಆದರೂ ಸಹ ಒಂದು ಜಿಲ್ಲೆಯಲ್ಲಿ ಎಲ್ಲ ಪ್ರಮುಖ ಸ್ಥಾನ ಹೆಣ್ಮಕ್ಳಿರೋದ್ರಿಂದ ಅದು ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ಆಗಿದೆ. ಇದರಿಂದ ಈ ರಾಜ್ಯದ ಎಲ್ಲ ಹೆಣ್ಮಕ್ಳಿಗೂ ಒಂದು ರೀತಿಯಾದ ಇನ್ಸ್ಪಿರೇಷನ್ ಆದರೆ ಅದು ನನಗೆ ಇನ್ನೂ ತುಂಬ ಸಂತೋಷ ಆಗುತ್ತೆ. ಮತ್ತು ಅಡ್ಮಿನಿಸ್ಟ್ರೇಷನ್ ವೈಸ್ ಎಲ್ಲ ಹೆಣ್ಮಕ್ಳು ಇರೋದ್ರಿಂದ ಸ್ವಲ್ಪ ಕಂಪ್ಯಾಷನೇಟ್ ಅಡ್ಮಿನಿಸ್ಟ್ರೇಷನ್ ನಾವು ಕೊಡ್ತೀವಿ ಅನ್ನೋ ನಂಬಿಕೆ ನನಗಿದೆ. ಎಲ್ಲ ಅಧಿಕಾರಿಗಳು ಇಲ್ಲಿ ಮಹಿಳೆಯರೇ ಇದ್ದಾರೆ. DC ಅವ್ರ ಮಹಿಳೆ, SP ಅವ್ರ ಮಹಿಳೆ, ADC ಅವ್ರ ಮಹಿಳೆ, CS ರವ್ರ ಮಹಿಳೆ, ಹಾಗೆಯೇ ಇಲ್ಲಿನ ಉಸ್ತುವಾರಿ ಸಚಿವರು ಜಯಮಾಲಾ ಮಹಿಳೆ, ಹಾಗೆಯೇ ನಮ್ಮ ಸಂಸದರು ಶೋಭಾ ಕರಂದ್ಲಾಜೆಯವರು ಮಹಿಳೆ. ಉಡುಪಿ ಶ್ರೀಕೃಷ್ಣನ ನಾಡು. ಇಲ್ಲಿ ಯಾರಾದರೂ ಒಳ್ಳೆ ಕೆಲಸ ಮಾಡಿದರೆ ಖಂಡಿತವಾಗಿಯೂ ದೇವರ ಆಶೀರ್ವಾದ ಇರ್ತದೆ. ಇವತ್ತು ಏನಾಗಿದೆ, ಬಂದಂತಹ ಮಹಿಳೆಯರು ಎಲ್ಲರೂ ಒಳ್ಳೆಯ ಕೆಲಸ ಮಾಡುವವರೇ. ಜಿಲ್ಲಾ ಪಂಚಾಯತಿಯಲ್ಲಿ 10 ಜನ ಮಹಿಳಾ ಸದಸ್ಯರು ನಾವಿದ್ದೇವೆ. ಮಹಿಳೆಗೆ ಪ್ರಾಶಸ್ತ್ಯ ಕೊಟ್ಟರೆ ಖಂಡಿತವಾಗಿಯೂ ಒಳ್ಳೆಯ ಕೆಲಸವನ್ನು ಅವಳು ಮಾಡ್ತಾಳೆ. ಉಡುಪಿ ಜಿಲ್ಲೆಯ ಆಡಳಿತವನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ತಾಲೂಕು ಪಂಚಾಯತ್ ಅಧ್ಯಕ್ಷೆ ನಳಿನಿ ಪ್ರದೀಪ್, ಜಿಲ್ಲಾ ಪಂಚಾಯತ್ ಸಿಇಒ ಸಿಂಧು ರೂಪೇಶ್, ADC ವಿದ್ಯಾಕುಮಾರಿ, DC ಹೆಪ್ಸಿಬಾ ರಾಣಿ, ಉಸ್ತುವಾರಿ ಸಚಿವೆ ಜಯಮಾಲಾ, ಸಂಸದೆ ಶೋಭಾ ಕರಂದ್ಲಾಜೆ, SP ನಿಶಾ ಜೇಮ್ಸ್, ಹೀಗಿದೆ ಮಹಿಳಾ ಆಡಳಿತದ ವಿವರ. ಇವರೊಂದಿಗೆ ನಗರಸಭೆ ಮತ್ತು ಪಂಚಾಯತ್ನಲ್ಲಿರುವ ಸದಸ್ಯರಲ್ಲಿ ಹೆಚ್ಚಿನವರು ಮಹಿಳಾ ಮಣಿಯರೇ ಆಗಿದ್ದು, ಈ ಎಲ್ಲ ಮಹಿಳಾ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇರುವ ಅಪರೂಪದ ಜಿಲ್ಲೆ ಉಡುಪಿಯಾಗಿದೆ. DC ಆಫೀಸ್ ಅಂದರೆ DC ಅಷ್ಟೇ ಅಲ್ಲ, SP ಆಫೀಸ್ ಅಂದರೆ SP ಅಷ್ಟೇ ಅಲ್ಲ, ಸಿಮಿಲರ್ಲಿ CO, ಇದೆಲ್ಲ ಒಂದು ಸಿಸ್ಟಮ್. ಆ ಸಿಸ್ಟಮಲ್ಲಿ ಏನಾದರೂ ಬದಲಾವಣೆ ಆಗಬೇಕಾದ್ರೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆ ಆ ಸಿಸ್ಟಮ್ ಒಳಗೆ ಸೇರಬೇಕು. ಒಂದು ಕ್ರಿಟಿಕಲ್ ಮಾಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನಾದರೂ ಬದಲಾವಣೆ ಬರಬೇಕಾದ್ರೆ ಆ ಕ್ರಿಟಿಕಲ್ ಮಾಸ್ ಬರಬೇಕು. ಅದಕ್ಕೇನೆ ಲೈಕ್ ಪಾರ್ಲಿಮೆಂಟಲ್ಲಿ ಕೂಡ ಮಹಿಳೆಯರಿಗೆ ಪ್ರತ್ಯೇಕ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತ ಒಂದು ಯೋಚನೆ ಇದೆ. ಸೊ ನಿಜಕ್ಕೂ ಬದಲಾವಣೆ ಬರಬೇಕಾದ್ರೆ ಆ ಕ್ರಿಟಿಕಲ್ ಮಾಸಲ್ಲಿ ಮಹಿಳೆಯರು ಸರ್ಕಾರ ಒಳಗೆ ಬರಬೇಕು, ಆಡಳಿತ ಒಳಗೆ ಬರಬೇಕು ಅಂತ ನನ್ನ ಅಭಿಪ್ರಾಯ. ಮಹಿಳೆಯರಿಗೆ ಇಲ್ಲಿ ಧ್ವನಿ ಇದೆ, ಮಹಿಳೆಯರಿಗೆ ಇಲ್ಲಿ ಶಕ್ತಿ ಇದೆ, ಮಹಿಳೆಯರು ದುಡಿಯಬಲ್ಲರು. ಇದನ್ನ ಈ ಜಿಲ್ಲೆಯ ಮಹಿಳೆಯರು ಸಾಬೀತು ಮಾಡಿದ್ದಾರೆ. ಇಲ್ಲಿ ಮೀನುಗಾರ ಮಹಿಳೆಯರು ಅತ್ಯಂತ ಪ್ರಬಲ ಮಹಿಳೆಯರು, ಯಾಕಂದ್ರೆ ಅವರ ಕೈಯಲ್ಲಿ ದುಡ್ಡು ಓಡಾಡುತ್ತೆ. ಅವರು ಮೀನು ಮಾರಾಟ ಮಾಡ್ತಾರೆ ಮತ್ತು ಅವರ ಕುಟುಂಬವನ್ನು ಸಂಭಾಲನೆ ಮಾಡ್ತಾರೆ. ಬಂಟ ಮಹಿಳೆಯರು ಅತ್ಯಂತ ಪ್ರಭಾವಿ ಮಹಿಳೆಯರು. ಅವ್ರಿಗೂ ಕೂಡ ಅವರ ಮಾತೃಪ್ರಧಾನ ಸಮಾಜ ಅವ್ರದ್ದು. ಬಿಲ್ಲವ ಸಮಾಜದ ಮಹಿಳೆಯರು ಕೂಡ ಅತ್ಯಂತ ಪ್ರಬಲ ಮಹಿಳೆಯರು, ಅವ್ರದ್ದು ಮಾತೃಪ್ರಧಾನ ಸಮಾಜ. ಈ ರೀತಿ ಮಹಿಳೆಯರಿಗೆ ಹೆಚ್ಚು ಶಕ್ತಿಯನ್ನ ಧ್ವನಿಯನ್ನು ಕೊಟ್ಟಂತ ಜಿಲ್ಲೆ ಅದು ಉಡುಪಿ ಜಿಲ್ಲೆ. ಈಗ ಉಡುಪಿ ಜಿಲ್ಲೆಗೆ ಮಹಿಳಾ ಉಸ್ತುವಾರಿ ಸಚಿವರು, ಮಹಿಳಾ ಸಂಸದೆ, ಮಹಿಳಾ DC, ಮಹಿಳಾ SP, ಮಹಿಳಾ CO, ಹೀಗೆ ಎಲ್ಲರೂ ಮಹಿಳೆಯರಿದ್ದಾರೆ. ನೋಡುವುದಕ್ಕೆ ಎಲ್ಲಾ ಮಹಿಳಾ ಮಣಿಗಳಿದ್ರೂ DC ಮತ್ತು SPಗೆ ಬಲು ದೊಡ್ಡ ಸವಾಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಘೋಷಣೆಯಾಗಲಿದೆ. ಈ ಸಂದರ್ಭ ಎಲ್ಲ ಅಧಿಕಾರಿಗಳಿಗೆ ದೊಡ್ಡ ಸವಾಲು ಎದುರಾಗಿದ್ದು, ಅದನ್ನ ಯಾವ ರೀತಿ ಎದುರಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.